ಮುಂಬೈ ಜನತೆಗೆ ಗೋಕುಲದ ಕೊಡುಗೆ ನವೀಕೃತ ಸಾಂಸ್ಕೃತಿಕ ಭವನ ಹಾಗೂ ಶ್ರೀಕೃಷ್ಣ ದೇವಾಲಯ ಕೊಡುಗೆ ನೀಡಲಾಗಿದೆ. ಪುಣ್ಯಭೂಮಿ ಭಾರತದ ಪ್ರಸಿದ್ಧ ರಾಜ್ಯ ಮಹಾರಾಷ್ಟ್ರದಲ್ಲಿನ ವಾಣಿಜ್ಯ ನಗರಿ ಮುಂಬಯಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿರುವ ನೂರಾರು ಸಂಘ ಸಂಸ್ಥೆಗಳಲ್ಲಿ ಬ್ರಾಹ್ಮಣರದ್ದೇ ಆದ ಪ್ರತಿಷ್ಠಿತ ಸಂಸ್ಥೆ ದಕ್ಷಿಣ ಕನ್ನಡ ಬ್ರಾಹ್ಮಣರ ಸಂಘ. ಬಿಎಸ್ಕೆಬಿ ಅಸೋಸಿಯೇಷನ್ ವತಿಯಿಂದ ಸ್ಥಾಪಕ ಸದಸ್ಯರುಗಳಾದ ಡಾಕ್ಟರ್ ಯುಬಿ ನಾರಾಯಣ ರಾವ್, ಕುಟ್ಪಿ ಭುಜಂಗರಾವ್, ಮಂಕಿ ಶ್ರೀನಿವಾಸ ರಾವ್, ಯು ರಾಮಚಂದ್ರ ಆಚಾರ್, ಯುವಿ ಉಪಾಧ್ಯಾಯ, ಬಪ್ಪನಾಡು ಸುಬ್ಬರಾವ್, ಬಿಎಸ್ ತಂತ್ರಿ, ಡಾಕ್ಟರ್ ಯುಆರ್ ರಾವ್, ಕೆಎಸ್ಎನ್ ಹೆಬ್ಬಾರ್ ಮತ್ತು ಕೇಶವಯ್ಯ ಮುಂತಾದವರು ಉದ್ಯೋಗವನ್ನು ಆರಿಸಿಕೊಂಡು ಮುಂಬೈಗೆ ಆಗಮಿಸಿ ಇಲ್ಲಿ ನೆಲೆಯಾಗಿದ್ದ ದಕ್ಷಿಣ ಕನ್ನಡ ಬ್ರಾಹ್ಮಣರ ಸಮುದಾಯದವರನ್ನೆಲ್ಲ ಒಗ್ಗೂಡಿಸಿ ಒಂದು ಸಂಘವನ್ನ ಸ್ಥಾಪಿಸುವ ಯೋಜನೆಯನ್ನ ಹಮ್ಮಿಕೊಂಡರು. ಅಂತೆಯೇ ಅಂದಿನ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಾಹ್ಮಣ ಸಮುದಾಯದ 8 ಪಂಗಡಗಳಾದ ಶಿವಳ್ಳಿ, ಸ್ಥಾನಿಕ, ಕೋಟ, ಹವ್ಯಕ, ಕಂದಾವರ, ಕೋಟೇಶ್ವರ, ಚಿತ್ಪಾವನ ಮತ್ತು ಕರಾಡ್ ಬ್ರಾಹ್ಮಣರನ್ನೆಲ್ಲ ಸಂಘಟಿಸಿ 1925ರಲ್ಲಿ ಬಾಂಬೆ ದಕ್ಷಿಣ ಕನ್ನಡ ಬ್ರಾಹ್ಮಣರ ಸಂಘವನ್ನಾಗಿ ಸ್ಥಾಪಿಸಲಾಗಿದೆ. 1925ರಲ್ಲಿ ಬಾಂಬೆ ದಕ್ಷಿಣ ಕನ್ನಡ ಬ್ರಾಹ್ಮಣರ ಸಂಘವನ್ನು ಸ್ಥಾಪಿಸಲಾಗಿದೆ.